2025-26ನೇ ಸಾಲಿನ ದಕ್ಷಿಣ ಜಿಲ್ಲೆಯ ವಿವಿಧ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ದಸರಾ ಸಿಎಂ ಕಪ್ 2025 ಆಯೋಜನೆ ಮಾಡುವ ಬಗ್ಗೆ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಆತ್ಮೀಯ ಸ್ವಾಗತ ಬಯಸುತ್ತಿದ್ದೇನೆ. ಈ ವೇದಿಕೆಯಲ್ಲಿ ನಾನು ಪ್ರದೀಪ್ ಡಿಸೋಜ, ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ನನ್ನ ಎಡಬದಿಯಲ್ಲಿ ವಿನೋದ್ ಕುಮಾರ್, ಜಿಲ್ಲಾ ನೋಡಲ್ ಅಧಿಕಾರಿ, ದಸರಾ ಕ್ರೀಡಾಕೂಟ. ಅದೇ ನನ್ನ ಬಲಬದಿಯಲ್ಲಿ ಶ್ರೀಮತಿ ರಜನಿ ಮೇಡಮ್, ಉಸ್ತುವಾರಿ ಕ್ರೀಡಾ ಇಲಾಖೆ. ದೇವಣ್ಣ ನಾಯ್ಕ ಅಂತ ಕ್ರೀಡಾ ತರಬೇತುದಾರರು. ಮತ್ತೆ ಎಡಬದಿಯಲ್ಲಿ ಮೈ ಭಾರತ್ ದಕ್ಷಿಣ ಕನ್ನಡ ಇದರ ಅಧಿಕಾರಿಯಾದ ಜಗದೀಶ್ ಸರ್ ಕೂಡ ಉಪಸ್ಥಿತರಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ವರ್ಷ ಪ್ರತಿ ನಾಡ ಹಬ್ಬ ದಸರಾದ ಪ್ರಯುಕ್ತ ಹಲವು ವರ್ಷಗಳಿಂದ ದಸರಾ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗ್ತಿದೆ. ಈ ಕೆಲ ವರ್ಷಗಳಿಂದ ಈ ದಸರಾ ಕ್ರೀಡಾಕೂಟ ದಸರಾ ಸಿಎಂ ಕಪ್ ಅಂತ ನಾವು ಕರಿತಿದ್ದೇವೆ. ಈ ಸಲ ಕೂಡ ಸರ್ಕಾರದ ನಿರ್ದೇಶನದಂತೆ 25-26 ಸಾಲಿನಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಕೂಡ ಈ ದಸರಾ ಕ್ರೀಡಾಕೂಟವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತೆ ಮಂಗಳೂರು ಮಹಾನಗರ ಪಾಲಿಕೆ, ಮೈ ಭಾರತ್ ದಕ್ಷಿಣ ಕನ್ನಡ, ಅದೇ ರೀತಿ ವಿವಿಧ ಕ್ರೀಡಾ ಸಂಘ ಸಂಸ್ಥೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಈಗಾಗಲೇ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಅದೇ ರೀತಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗ್ತಿದೆ. ಈ ವಿವರ ಈ ಕೆಳಗಿದೆ. ಕಡಬ ತಾಲೂಕು ನಾವು 30/8/2025 ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣ ಸವಣೂರು ಕಡಬ ತಾಲೂಕು. ಅದೇ ರೀತಿ ಉಳ್ಳಾಲ ತಾಲೂಕಿದು 31/8/2025 ಮಂಗಳೂರು ವಿಶ್ವವಿದ್ಯಾಲಯ ಕ್ರೀಡಾಂಗಣ ಕೊಣಾಜೆ. ಬಂಟ್ವಾಳ ತಾಲೂಕು 24/8/2025 ವಿಠ್ಠಲ ಪದವಿ ಪೂರ್ವ ಕಾಲೇಜ್ ವಿಟ್ಲ ಬಂಟ್ವಾಳ ತಾಲೂಕು. ಬೆಳ್ತಂಗಡಿ ತಾಲೂಕಿದು 31/8/2025 ಸೇಕ್ರೆಡ್ ಹಾರ್ಟ್ ಪದವಿ ಕಾಲೇಜ್ ಮೈದಾನ ಮಡೆಂದರ್. ಪುತ್ತೂರು ತಾಲೂಕು 31/8/2025 ಪುತ್ತೂರು ತಾಲೂಕು ಕ್ರೀಡಾಂಗಣ ಕೊಂಬೆಟ್ಟು. ಮೂಡುಬಿದ್ರೆ ತಾಲೂಕು 31/8/2025 ಸ್ವರಾಜ್ ಮೈದಾನ ಕ್ರೀಡಾಂಗಣ ಮೂಡುಬಿದ್ರೆ. ಸುಳ್ಯ ತಾಲೂಕು 31/8/2025 ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಕಂದ್ರಪಾಡಿ ದೇವಚರಣ ಗ್ರಾಮ ಸುಳ್ಯ ತಾಲೂಕು. ಮಂಗಳೂರು ತಾಲೂಕಿದು 31/8/2025 ಮಂಗಳ ಕ್ರೀಡಾಂಗಣ ಮಂಗಳೂರು. ಮುಲ್ಕಿ ತಾಲೂಕಿದು 24/8/2025 ಸರಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣ ಮುಲ್ಕಿ ಮತ್ತು ಗಾಂಧಿ ಮೈದಾನ ಕಾರ್ನಾಡು ಮುಲ್ಕಿ. ಮತ್ತೆ ಜಿಲ್ಲಾ ಮಟ್ಟದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಸೆಪ್ಟೆಂಬರ್ 7 ತಾರೀಕಿಗೆ ಮಂಗಳ ಕ್ರೀಡಾಂಗಣ ಜರುಗಲಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ವಿಶೇಷ ಅಂದ್ರೆ ಈ ಸಲ ನಾವು ಪ್ರಪ್ರಥಮ ಬಾರಿಗೆ ಮುಲ್ಕಿ ತಾಲೂಕಿದು ಕೂಡ ನಾವು ಪ್ರತ್ಯೇಕವಾಗಿ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗ್ತದೆ. ಹಿಂದೆ ಮಂಗಳೂರು ತಾಲೂಕೊಟ್ಟಿಗೆ ಸೇರಿ ಮಾಡ್ತಿದ್ದೆವು, ಪ್ರತ್ಯೇಕ ತಾಲೂಕು ಆದ ಕಾರಣ ಈ ಸಲ ನಾವು ಪ್ರಥಮ ಬಾರಿಗೆ ಮುಲ್ಕಿಯಲ್ಲಿ ಕೂಡ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಿದ್ದೇವೆ. ಇದರಲ್ಲಿ ಎಲ್ಲ ಪುರುಷರಿಗೆ ಮತ್ತು ಮಹಿಳೆಯರು ಕೂಡ ಮುಕ್ತವಾಗಿ ಭಾಗವಹಿಸಲು ಅವಕಾಶ ಉಂಟು. ಸರ್ಕಾರದ ಒಂದು ಕ್ರೀಡಾಕೂಟ, ಈ ದಸರಾ ಕ್ರೀಡಾಕೂಟದಲ್ಲಿ ಎಲ್ಲಾ ವಯೋಮಾನದವರಿಗೆ ಇಂಥ ಪ್ರತ್ಯೇಕವಾಗಿ ಏಜ್ ಕ್ಯಾಟಗರಿ ಇಲ್ಲ, ಯಾರು ಕೂಡ ಇದರಲ್ಲಿ ಮುಕ್ತವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕೊಡಲಾಗಿದೆ. ಈಗಾಗಲೇ ತಾಲೂಕು ಮಟ್ಟದಲ್ಲಿ ಪುರುಷರಿಗೆ ಅಥ್ಲೆಟಿಕ್ಸ್, ಕಬಡ್ಡಿ, ಖೋ ಖೋ, ಫುಟ್ಬಾಲ್, ಥ್ರೋಬಾಲ್ ಮತ್ತೆ ಯೋಗಾಸನ, ವಾಲಿಬಾಲ್ ಇಷ್ಟು 7 ಇವೆಂಟ್ ಅಲ್ಲಿ ನಾವು ಪುರುಷರು ಮತ್ತೆ ಮಹಿಳೆಯರು ಕೂಡ ನಾವು ಕ್ರೀಡಾಕೂಟವನ್ನು ಸ್ಪರ್ಧೆಗಳು ಮಾಡ್ತೇವೆ. ತಾಲೂಕು ಮಟ್ಟದಲ್ಲಿ ಯಾರು ವೈಯಕ್ತಿಕ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದವರಿಗೆ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಉಂಟು. ಅದೇ ರೀತಿ ತಂಡ ಟೀಮ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ವಿಜೇತರಾದ ತಾಲೂಕಿನಲ್ಲಿ ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಜಿಲ್ಲಾ ಮಟ್ಟದ್ದು ಕ್ರೀಡಾಕೂಟ ದಿನಾಂಕ 7/9/2025 ಮಂಗಳ ಕ್ರೀಡೆ ನಡೀತದೆ. ಇದರಲ್ಲಿ ಹೆಚ್ಚುವರಿಯಾಗಿ ಈಗಾಗಲೇ ಹೇಳಿದ 7 ಕ್ರೀಡೆ ಬಿಟ್ಟು ಹೆಚ್ಚುವರಿಯಾಗಿ ಹಾಕಿ, ಬಾಸ್ಕೆಟ್ಬಾಲ್, ಕುಸ್ತಿ, ಬ್ಯಾಡ್ಮಿಂಟನ್, ಹ್ಯಾಂಡ್ಬಾಲ್, ಟೇಬಲ್ ಟೆನ್ನಿಸ್, ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಗಳಿಗೆ ನಾವು ಸ್ಪರ್ಧೆಗಳನ್ನು ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ. ಅದೇ ರೀತಿ ಟೆನ್ನಿಸ್, ನೆಟ್ ಬಾಲ್ ಮತ್ತೆ ನಮ್ಮ ಸ್ವಿಮ್ಮಿಂಗ್ ಇದನ್ನು ನಾವು ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮೂಲಕ ಅದನ್ನು ನಾವು ಅವರನ್ನು ಸೆಲೆಕ್ಷನ್ ಮಾಡ್ತೇವೆ. ಇದರಲ್ಲಿ ಒಂದು ವಿಶೇಷ ಅಂದ್ರೆ ಈ ಸಲದ ಒಂದು ವಿಶೇಷ ಏನಂದ್ರೆ ನಮ್ಮ ಕ್ರೀಡಾ ಇಲಾಖೆ ಆಯುಕ್ತರು ಗೌರವಾನ್ವಿತ ಚೇತನ್ ಸರ್ IPS ಅವರ ಒಂದು ಈ ಸಲ ಎಲ್ಲಾ ಡೇಟಾ ಬೇಸ್ ಬೇಕೆಂಬ ಉದ್ದೇಶದಿಂದ ನಮ್ಗೆ ಇದು ಮಾಡಿದ್ದಾರೆ, ಲಿಂಕ್ ಒಂದು ಕ್ರಿಯೇಟ್ ಮಾಡಿದ್ದಾರೆ ನೋಂದಣಿಗೆ. ಪ್ರತಿಯೊಬ್ಬ ಕ್ರೀಡಾಪಟು ಯಾರು ನಮ್ಮ ದಸರಾ ಕ್ರೀಡೆ ಭಾಗವಹಿಸಲು ಇಚ್ಛಿಸ್ತಾರೆ ಅವರು ಈ ಲಿಂಕ್ ಅಲ್ಲಿ ಅದನ್ನು ದಾಖಲಿಸಬೇಕು, ನೋಂದಣಿ ಮಾಡಿ. ಅಥವಾ ನಿಮ್ಗೆ ಇದರಲ್ಲಿ ಸೆಕೆಂಡ್ ಶೀಟ್ ಅಲ್ಲಿ ನಾವು QR ಕೋಡ್ ಕೊಟ್ಟಿದ್ದೇವೆ, QR ಕೋಡ್ ಮೂಲಕ ಸಹ ಒಂದು ದಾಖಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರಲ್ಲಿ
ಯಾವುದೇ ರೀತಿ ನಿಮ್ಗೆ ನೋಡಲ್ ಆಫೀಸರ್ ಅಧಿಕಾರಿಗಳ ನಾವು ಶೀಟ್ಗಳು ಕೊಟ್ಟಿದ್ದೇವೆ, ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟದಂತ ಅವರ ಮೂಲಕ ಹೆಚ್ಚುವರಿ ಮಾಹಿತಿ ಪಡೆಯಬೇಕಾಗ್ತದೆ. ಎಲ್ಲ ಕ್ರೀಡಾಪಟುಗಳು ಕಂಪಲ್ಸರಿ ಆಗಿ ನಾನು ನಿಗದಿಪಡಿಸಿದ ದಿನಾಂಕದಂದು 8:30 ಗಂಟೆಗೆ ನಾವು ಕ್ರೀಡಾಕೂಟವನ್ನು ಪ್ರಾರಂಭಿಸ್ತೇವೆ. ಪ್ರತಿ ತಾಲೂಕಲ್ಲಿ ಮತ್ತು ಜಿಲ್ಲೆಯಲ್ಲಿ ಕೂಡ 8:30 ಬೆಳಿಗ್ಗೆ ಕ್ರೀಡಾಕೂಟವನ್ನು ನಾವು ಪ್ರಾರಂಭಿಸ್ತೇವೆ. ಇದರಲ್ಲಿ ಮುಖ್ಯವಾಗಿ ಯಾರೆಲ್ಲ ಭಾಗವಹಿಸಬಾರದು ಅಂತ ಒಂದು ಗೊಂದಲ ಇದ್ದನ್ನು ಸ್ಪಷ್ಟಪಡಿಸ್ತೇನೆ. ಇದರಲ್ಲಿ ನಮ್ಗೆ ರಕ್ಷಣಾ ಪಡೆ, ಅರೆ ರಕ್ಷಣಾ ಪಡೆ ಅಂದ್ರೆ ಪೊಲೀಸ್, ಅಬಕಾರಿ, ಅರಣ್ಯ, ಅಗ್ನಿಶಾಮಕ ಅಂದ್ರೆ ನಾವು ಸಮವಸ್ತ್ರಧಾರಿ ಸೇವೆಗಳಿಗೆ ಸೇರಿದ ಕ್ರೀಡಾಪಟುಗಳಿಗೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ವಾಸಿಸುವ ಕ್ರೀಡಾಪಟುಗಳಿಗೆ ಮಾತ್ರ ಸ್ಪರ್ಧಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಒಬ್ಬ ಕ್ರೀಡಾಪಟು ಅಥವಾ ತಂಡ ಯಾವುದೇ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಭಾಗವಹಿಸಿದ ನಂತರ ಬೇರೆ ತಾಲೂಕಿನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ತಾಲೂಕು ಮತ್ತು ಜಿಲ್ಲೆಯ ದಸರಾ ಸ್ಪರ್ಧೆಗಳಲ್ಲಿ ಆಯಾ ಜಿಲ್ಲೆಯ ಕ್ರೀಡಾಪಟುಗಳು ಮಾತ್ರ ಭಾಗವಹಿಸಲು ಅವಕಾಶ ಇರುತ್ತದೆ. ಕ್ರೀಡಾಪಟುಗಳು ಪ್ರತಿನಿಧಿಸುವ ತಾಲೂಕು, ಜಿಲ್ಲೆಯ ಸ್ಥಳೀಯವಾದ ದೃಢೀಕರಣ ಬಗ್ಗೆ ದಾಖಲೆಗಳನ್ನು ಸಲ್ಲಿಸುವುದು, ಶಾಲೆ, ಕಾಲೇಜಿನ ಗುರುತಿನ ಚೀಟಿ, ಆಧಾರ್, ರೇಷನ್ ಕಾರ್ಡ್, ಮತದಾರರ ಚೀಟಿ. ಅಂದ್ರೆ ಏನ್ ಹೇಳ್ತಾ ಅಂದ್ರೆ ನಮ್ಮ ಆಧಾರ್ ಕಾರ್ಡ್ ಅಥವಾ ನಮ್ದು ಸ್ಕೂಲ್ ಇದರಲ್ಲಿ ಯಾವ ತಾಲೂಕು ಉಂಟು ಆ ತಾಲೂಕಲ್ಲಿ ಮಾತ್ರ ಭಾಗವಹಿಸ್ಲಿಕ್ಕೆ ಅವಕಾಶ ಉಂಟು. ಕೆಲವರು ಇಲ್ಲಿ ಇಲ್ಲಿ ಹುಟ್ಟಿದವರು ಬೆಂಗಳೂರಲ್ಲಿ ಈಗ ನೆಲೆಸ್ತಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಗೆ ಐಡೆಂಟಿಟಿ ಬೇಕು. ಯಾವ ತಾಲೂಕಿನ ಐಡೆಂಟಿ ಕಾರ್ಡ್ ಅವರಲ್ಲಿ ಉಂಟು ಆ ತಾಲೂಕಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತದೆ. ಇದರಲ್ಲಿ ನಾವು ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಗೆ ನೋಡಲ್ ಅಧಿಕಾರಿಗಳ ವಿವರ ಕೊಟ್ಟಿದ್ದೇವೆ. ನಮ್ಮಲ್ಲಿ ಅಂದ್ರೆ ಪ್ರತಿ ತಾಲೂಕಿಗೆ ನಾವು ಜಿಲ್ಲಾ ಪಂಚಾಯತ್ ಸಿಒ ಮೂಲಕ ಒಬ್ಬರು ನೋಡಲ್ ಅಧಿಕಾರಿಗಳನ್ನು ಮಾಡಿದ್ದೇವೆ. ಹೆಚ್ಚಿನ ಮಾಹಿತಿ ಬಂಟ್ವಾಳಕ್ಕೆ ರಾಜೇಂದ್ರ, ಬೆಳ್ತಂಗಡಿ ಪ್ರಕಾಶ್ ಶಿಸೋದ, ಮುಲ್ಕಿ ವಿನೋದ್ ಕುಮಾರ್, ಕಡಬ ಮೊಹಮ್ಮದ್ ಚಂದ್, ಪುತ್ತೂರು ಮೊಹಮ್ಮದ್ ಚಂದ್, ಉಳ್ಳಾಲ ಶ್ರೀ ತ್ಯಾಗಂ, ಮೂಡಬಿದ್ರೆ ನವೀನ್ ಚಂದ್ರ ಅಂಬೂರಿ, ಸುಳ್ಯ ದೇವರಾಜ್ ಮುತ್ಲಾಜೆ, ಮಂಗಳೂರು ವಿನೋದ್ ಕುಮಾರ್. ಜಿಲ್ಲಾ ಮಟ್ಟದಲ್ಲಿ ವಿನೋದ್ ಕುಮಾರ್ ನೋಡಲ್ ಅಧಿಕಾರಿ ಇದ್ದಾರೆ. ಮತ್ತೆ ನೋಂದಣಿಗೆ ಈ ಸಲ ನಾವು ಲಿಂಕ್ ಮತ್ತೆ QR ಕೋಡ್ ಅಲ್ಲಿ ಯಾವುದೇ ರೀತಿಯ ಗೊಂದಲ ಬಂದ್ರೆ ನಮ್ಮ ಕಚೇರಿಯ ಶ್ರೀ ನಚಿಕೇತ್ ತಂದಿದ್ದಾರೆ, ಅವರನ್ನು ಸಂಪರ್ಕಿಸಬಹುದಾಗಿದೆ. ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಶ್ರೀಮತಿ ರಜನ್ ಇದ್ದಾರೆ. ಮತ್ತೆ ಎಲ್ಲ ಸಂಪೂರ್ಣ ಜಿಲ್ಲೆಗೆ ಸಂಬಂಧಪಟ್ಟ ಕ್ರೀಡಾಕೂಟದ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ತಿದ್ದೇನೆ. ಇದರಲ್ಲಿ ಮತ್ತೊಂದು ಹೇಳಿಕೆ ಪಡ್ತೇನೆ, ಈ ಲಿಂಕ್ ಬಗ್ಗೆ ಅದ್ರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಸಿಂಪಲ್ ಆಗಿ ಒಂದು ಆಪ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ 4 ವಿಭಾಗ ಬರ್ತದೆ. ಫಸ್ಟ್ ದಲ್ಲಿ ವೈಯಕ್ತಿಕ ವಿವರಗಳು ನಾವೆಲ್ಲ ಫೀಡ್ ಮಾಡ್ತೀವಿ. ಸೆಕೆಂಡ್ ಅಲ್ಲಿ ನಾವು ಇವೆಂಟ್ ಬಗ್ಗೆ, ನಾವು ಅದರಲ್ಲಿ ಥ್ರೋ ಬಾಲ್, ಬಾಸ್ಕೆಟ್ ಬಾಲ್ ಅದರ ಬಗ್ಗೆ ನಾವು ಫೀಡ್ ಮಾಡ್ತೀವಿ. ಥರ್ಡ್ ಅಲ್ಲಿ ನಮ್ಗೆ ಪ್ರಿವ್ಯೂ ಬರ್ತದೆ. ಪ್ರಿವ್ಯೂ ನಾವು ಏನ್ ದಾಖಲೆ ಮಾಡಿದ್ದು ಅದರ ಬಗ್ಗೆ ನಮ್ಗೆ ಪ್ರಿವ್ಯೂ ಸಿಗ್ತದೆ. ಮತ್ತೆ ಫೋರ್ತ್ ಇದರಲ್ಲಿ ನಮ್ಗೆ ಅದರದೊಂದು ಪ್ರಿಂಟ್ ಸಿಗ್ತದೆ. ನಾವು ಅದನ್ನು ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಅಂತ ನಮ್ಗೆ ಒಂದು ಟೆಕ್ನಾಲಜಿ ಸಿಗ್ತದೆ. ಈ ರೀತಿ ನಮ್ದು ಈ ಸಲದೊಂದು ವಿಶೇಷವಾಗಿ ಆ ನೋಂದಣಿ ಪ್ರಕ್ರಿಯೆಯಲ್ಲಿ ದಾಖಲು ಮಾಡ್ಬೇಕಾಗ್ತದೆ. ಆದ ಕಾರಣ ನಮ್ಮ ಪತ್ರಿಕಾ ಮಾಧ್ಯಮ ಹೆಚ್ಚಿನ ಬಗ್ಗೆ ಇದರ ಬಗ್ಗೆ ಪ್ರಚಾರ ಕೊಟ್ಟು, ಮತ್ತೆ ನಾವು ಮೈ ಭಾರತ್ ಈ ಸಲ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಮೈ ಭಾರತ್ ಜಗದೀಶ್ ಸರ್ ಅವರು ಅಂದ್ರೆ ಯುವಕ ಸಂಘಗಳಿಗೆ ಕೂಡ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಅವರನ್ನು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲರೂ ಮುಕ್ತವಾಗಿ ಭಾಗವಹಿಸಲು ಅವಕಾಶ ಕಲ್ಪಿಸುವ ಸಲುವಾಗಿ ಅವರನ್ನು ಕೂಡ ಈ ಸಲ ಇನ್ವಾಲ್ವ್ ಮಾಡಿದ್ದೇವೆ. ಅವರ ಸಹಕಾರ ನಾವು ಕೋರ್ತಾ ಇದ್ದೇವೆ. ಮತ್ತೆ ಈ ವಿಜೇತರಾದ ಸಿಗ್ತದೆ. ಮತ್ತೆ ನಾವು ಬೇರೆ